ತುಳುನಾಡು ನಾಗರ ಖಂಡವೆಂದೇ ಪ್ರಸಿದ್ಧ. ಪ್ರಕೃತಿ ಪೂಜೆಯ ಒಂದು ಪ್ರಕಾರವಾಗಿರುವ ನಾಗಾರಾಧನೆ ತೌಳವ ನೆಲದ ನೈಸರ್ಗಿಕ ಸಂಪತ್ತಿನ ಕುರಿತು ಕಾಳಜಿ, ಜಾಗೃತಿ, ಸಂರಕ್ಷಣೆ ವಹಿಸಲು ನೆರವಾಗಿದೆ. ಪ್ರಕೃತಿ ನಿರ್ಮಿತ ನಾಗಬನ ದೇವರ ಕಾಡುಗಳು ನಾಶವಾಗಿ ಆಧುನಿಕತೆಯ ಕಾಂಕ್ರೀಟ್ ಬನಗಳು ತಲೆ ಎತ್ತುತ್ತಿರುವ ಈ ಕಾಲದಲ್ಲಿ ಪೂರ್ವ ರೂಪಗಳನ್ನೇ ಸಂರಕ್ಷಿಸಿಕೊಂಡು ಬಂದಿರುವ ಬನಗಳು ತೀರ ವಿರಳ. ಅಂತಹದೊಂದು ನಿಸರ್ಗದತ್ತ ನೈಜ ಬನ ಮಂಗಳೂರು ಹೊರವಲಯದ ಸೋಮೇಶ್ವರದಲ್ಲಿದೆ. ಇತಿಹಾಸ ಪ್ರಸಿದ್ಧ 9 ಮಾಗಣೆಯ ಕೇಂದ್ರವಾಗಿರುವ ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಆಗ್ನೇಯ ದಿಕ್ಕಿನಲ್ಲಿ ಅಶ್ವತ್ಥಕಟ್ಟೆಯ ಹಿಂಭಾಗದಲ್ಲಿರುವ ಈ ಬನ ಒಂದು ವೃಕ್ಷ ದೇಗುಲವಿದ್ದಂತೆ. ದೇವಸ್ಥಾನ ಅಭಿವೃದ್ಧಿ ಹೊಂದಿ ಆಧುನಿಕ ಸ್ವರೂಪಕ್ಕೆ ತಿರುಗಿದರೂ ನಾಗಬನದ ಸಹಜ ಸೌಂದರ್ಯವನ್ನು ಹಾಗೆ ಉಳಿಸಿಕೊಂಡು ಬಂದಿರುವಂತಹ ದೇಗುಲದ ಆಡಳಿತ ಮಂಡಳಿಗೆ ಭೇಷ್ ಎನ್ನಲೇಬೇಕು. ಬನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ಒತ್ತೊತ್ತಾಗಿ ಬೆಳೆದ ಮರ, ಪೊದೆ, ಗಿಡರಾಶಿಗಳಿಂದಾಗಿ ಬೆಳಕಿನ ಪ್ರಭಾವ ಮಂದವಾಗುತ್ತದೆ. ಬಿಸಿಲು ಕಳೆದು ತಂಪನೆಯ ನೆರಳು ನಮ್ಮನ್ನು ಹಿತವಾಗಿ ಮುತ್ತುತ್ತದೆ. ಅಲ್ಲಲ್ಲಿ ಚಿಲಿಮಿಲಿಸುವ ಹಕ್ಕಿಗಳ ನಿನಾದ ಮುದ ನೀಡುತ್ತದೆ. ಒಮ್ಮಿಂದೊಮ್ಮೆಗೆ ನಗರ ಸನ್ನಿವೇಶದಿಂದ ವನ ಪರಿಸರಕ್ಕೆ ಪ್ರವೇಶಿಸುತ್ತಿದ್ದೇವೆಯೋ ಎಂಬಂತೆ ಭಾಸವಾಗುತ್ತದೆ. ಒಳಹೊಕ್ಕಂತೆ ನಾಗನ ಸಾನ್ನಿಧ್ಯವಿದೆ. ಆಳೆತ್ತರದ ಬಂಡೆಯೊಂದು ಮಧ್ಯದಲ್ಲಿ ಕವಲೊಡೆದು ನಾಗವೊಂದು ಹೆಡೆಯೆತ್ತಿ ನಿಂತಂತೆ ರೂಪ ತಳೆದಿರುವುದು ಇಲ್ಲಿನ ವಿಶೇಷ. ಇದು ಉದ್ಭವನಾಗ ಎಂಬುದಾಗಿ ಜನರ ವಿಶ್ವಾಸ. ಆ ಬಂಡೆಯ ತಳದಲ್ಲಿ ಇದೀಗ ಪೂಜಾ ಅನುಕೂಲಕ್ಕಾಗಿ ನಾಗಶಿಲೆಗಳನ್ನು ಸ್ಥಾಪಿಸಲಾಗಿದೆ. ಪಂಚಮಿಯ ಮೊದಲಾದ ವಿಶೇಷ ದಿನಗಳಲ್ಲಿ ಪೂಜಾದಿ ವಿಧಿಗಳು ನಡೆಯುತ್ತದೆ. ಪಕ್ಕದಲ್ಲಿ ರಕ್ತೇಶ್ವರಿ ಸಾನ್ನಿಧ್ಯವಿದೆ. ಈ ನಾಗಬನ ಪ್ರಕೃತಿ ಸೌಂದರ್ಯಕ್ಕೆ ಮಾತ್ರ ಖ್ಯಾತಿ ಪಡೆದಿರುವುದಲ್ಲ, ಇತಿಹಾಸದ ಪುಟಗಳಲ್ಲೂ ಈ ಬನಕ್ಕೆ ಮಹತ್ವವಿದೆ. ಇತಿಹಾಸಕಾರರ ಅಭಿಪ್ರಾಯದಂತೆ ಈ ನಾಗಬನದ ಹಿಂಭಾಗದಲ್ಲಿ ಹಿಂದೆ ಹೂವಿನ ಬೃಹತ್ ತೋಟವಿತ್ತಂತೆ. ಸೋಮೇಶ್ವರದ ಸೋಮನಾಥನ ಪೂಜೆಗೆ ಇಲ್ಲಿಂದಲೇ ಹೂವುಗಳನ್ನು ತರುತ್ತಿದ್ದರು. ಸಮೀಪವೇ ಒಂದು ಸುಸಜ್ಜಿತ ಕೊಳವಿದ್ದು ಅಬ್ಬಕರಾಣಿ ಅದರಲ್ಲೇ ಮಿಂದು ಪೂಜೆಗೆ ಬರುತ್ತಿದ್ದಳಂತೆ. ಇದರ ಬಳಿಯೇ ಚೌಟರ ಸ್ಥಳೀಯ ಅರಮನೆಯೊಂದು ಇತ್ತೆಂಬುದು ಇತಿಹಾಸ ತಜ್ಞರ ಅಭಿಮತ. ಈಗ ಇವುಗಳ ಕುರುಹುಗಳು ಯಾವುದೂ ಕಾಣಸಿಗುವುದಿಲ್ಲ ಎಂಬುದು ವಿಷಾದದ ಸಂಗತಿ. ಸೋಮೇಶ್ವರದ ನಾಗಬನವು ವನ ಮಾದರಿಯ ಪರಿಸರವಾದ ಕಾರಣ ಇಲ್ಲಿಗೆ ಪ್ರವೇಶಿಸಿದೊಡನೆ ದಿವ್ಯವಾದ ಮೌನವೊಂದು ಜನರಲ್ಲಿ ಮೂಡುತ್ತದೆ. ನಾಗಶಕ್ತಿಗಳ ಪ್ರಾಕೃತಿಕ ಸ್ವರೂಪದ ನೈಜ ಅನುಭವ ಹೊಂದಲು ಸೋಮೇಶ್ವರದ ಈ ನಾಗವನ ಪ್ರತಿಯೊಬ್ಬರೂ ಸಂದರ್ಶಿಸಲೇಬೇಕಾದ ಆಕರ್ಷಕ ತಾಣ. ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.